ಬಿಸಿಯಾ ಫುಲ್ ಒಂತ ಬಿಸಿ ಉಂಡು ಎಂಚೋಡು ಜನಕ್ಕೆ ರೆಸ್ಪಾನ್ಸ್ ಎಂಚೋಡು ರೆಸ್ಪಾನ್ಸ್ ತೊಂದರೆ ಇಡೀ ಬತ್ತೆರಡು ಗೋಬಿ ಮಂಚೂರಿ ಉಂಡು ಕರಮ್ ಜ್ಯೂಸ್ ಉಂಡು ಬೊಕ್ಕ ಚಾಟ್ಸ್ ಐಟಮು ಅಂಚ ಚರ್ಮರಿ ಉಂಡು ಚರ್ಮರಿ ಸದ್ಯ ಇತ್ತೆ ಬೇತೆ ಮಲ್ಪೆರ ಆಪುಜಿ ಬಣ್ಣ ಒಂಜೆ ವೆರೈಟಿ ಇತ್ತೆ ನಾರ್ಮಲ್ ಚರ್ಮರಿ ಗೋಬಿಲ ಎಡ್ಸಿ ಉಂಡು ಚರ್ಮರಿ ನಾರ್ಮಲ್ ಚರ್ಮರಿ ಮಸಾಲೆ ಬರ ಉಂಟು ತೊಂದರೆ ಎಡ್ಡೆ ಉಂಟು ಎಂಗ್ಲಿತೆ ಹೆಣ್ಮ ಜನ ಇಲ್ಲ ಓಕೆ ಮೆನ್ ಪದವು ಸ್ಟಾಲ್ನ ನಮಕ್ ಕಂಬಳಡು ತುಯರ ತಿಕ್ಕೊಂಡು ಮುಲ್ಪ ದಾದ ಪೂರ ತಿಕ್ಕೊಂಡು ತೂಡು ಅವಿಲ್ ಮಿಲ್ಕ್ ಸ್ಪೆಷಲ್ ಅವೆ ತೊಟ್ಟುಗು ಬೇದಾದ ಪೂರ ತಿಕ್ಕೊಂಡು ತೂಕ ನಮಸ್ತೆ ಸರ್ ಏನ ಪುದರ್ ಇನ್ನ ಬದಾರ್ ಭುವನ ಓಕೆ ಅವಿಲ್ ಮಿಲ್ಕ್ ಅಂತೂ ಗೊತ್ತುಂಡು ಎಂಕ್ಲೆಗೆ ಬೇತೆ ದಾದ ಪೂರ ತಿಕ್ಕೊಂಡು ಬಲ್ಲೆ ಬೇದೆ ಮೂಲು ಪೈನಾಪಲ್ ಫ್ರೂಟ್ಸ್ ಕಟ್ಟಿಂಗ್ ಆತ ತಿಕ್ಕೊಂಡು ಇರೆಗ್ ಬೊಕ ಚುರ್ಮುರಿ ಬೊಕ ಗಸಗಸೆ ಜ್ಯೂಸ್ ತಿಕ್ಕೊಂಡು ಅವಿಲ್ ಮಿಲ್ಕ್ ಎಂಚುಂಡು ಡಿಮಾಂಡ್ ಎಂಚುಂಡು ಜನ ಡಿಮ್ಯಾಂಡ್ ಎಡ್ಡೆ ಉಂಡು ಫಸ್ಟ್ ಡೇ ಜನ ಮಸ್ತ್ ಬರೋದಿಲ್ಲ ಜನ ಮಸ್ತ್ ಬರೋದಿಲ್ಲೇರಿ ಜನಕ್ಕೆ ನೆಚ್ಚಿನ ಪ್ರಿಯ ಆಯ್ನ ಪರಂದದ ಸೇಕದೆ ಅಂಚದೆ ತೊಂದು ಬೇರೆ ಫ್ರೆಶ್ ಮಂತ್ ಬರ್ಪ ಅಂಚದೆ ತೊಂದು ಬೇರೆ ನಮ್ಮನೆ ಮೂಲ ಮಂತ್ ಬರ್ಪ ಅಂಚ ಕಂಬಳ ತೂಡು ಎಕಡೆ ಬರ ತೊಗೊಂಡಿದ್ದು ಜನ ಪಾಪ ಜನ ಮನ್ನ ಇಂಚಿ ಬರ್ಪ ಬನ್ ಮಸ್ಕ ಇರಾಂಟಿ ಏನಪ್ಪ ಇದು ಕಂಬಳಕ್ಕೆ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಕಂಬಳಕ್ಕೆ ಬಂದ್ರಿ ಅಂತ ಹೇಳಿದರೆ ಟ್ರೆಂಡಿಂಗಲ್ಲಿರುವಂತಹ ಒಂದಿಷ್ಟು ಫುಡ್ಗಳನ್ನು ಕೂಡ ನೀವು ಟೇಸ್ಟ್ ಮಾಡ್ಬೋದಾಗಿದೆ. ಹಾಗಾಗಿ ನಾನು ಒಂದಿಷ್ಟು ಫುಡ್ ಸ್ಟಾಲ್ಗಳನ್ನು ನಿಮಗೆ ತೋರಿಸಿದೆ. ಅದರ ಜೊತೆಗೇ ಇಲ್ಲಿರುವಂತಹ ಫುಡ್ ಸ್ಟಾಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿರುವಂಥ ಟೇಸ್ಟನ್ನು ಜನರಿಗೆ ನೀಡಬೇಕು ಅಂತ ನಮ್ಮ ಪುತ್ತೂರಿನ ಕಂಬಳದಲ್ಲಿ ಸ್ಟಾಲನ್ನು ತೆರೆದಿದ್ದಾರೆ. ಮಾತಾಡಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ಯಶಸ್ ಅಂತ. ಓಕೆ ಸರ್, ನಿಮ್ಮ ಸ್ಟಾಲಲ್ಲಿ ಸ್ವಲ್ಪ ಫುಡ್ಗಳು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಟ್ರೆಂಡಿಂಗ್ ಅಂತ ಹಾಕಿದ್ದೀರಾ, ಏನೆಲ್ಲ ಸಿಗುತ್ತೆ ಅಂತ ಹೇಳಿ. ಸೊ ನಮ್ಮ ಹತ್ರ ಒಂದು ಬರ್ಗರ್ ಇದೆ, ವೆಜ್ ಬರ್ಗರ್. ಅದರಲ್ಲಿ ಇದು ಪೊಟೆಟೊ ಮತ್ತು ಸೋಯಾ ಚಂಕ್ಸ್ ನಾವೇ ಹೋಮ್ ಮೇಡ್ ಬರ್ಗರ್ ಮಾಡಿದ್ದು, ಅಂದರೆ ನಮ್ಮದೇ ಸ್ಪೈಸಸ್ ಎಲ್ಲ ಹಾಕಿ. ಮತ್ತು ಅದನ್ನು ನಾವು ಹೋಮ್ ಮೇಡ್ ಸಾಸ್ ಮತ್ತು ಕೆಚಪ್ ಜೊತೆ ಅನಿಯನ್ ಹಾಕಿ ಬ್ರೆಡ್ ಜೊತೆ ಸರ್ವ್ ಮಾಡ್ತೇವೆ. ಮತ್ತು ಇನ್ನೊಂದು ಇವಾಗ ಟ್ರೆಂಡಿಂಗ್ ಆಗಿರೋದು ಬನ್ ಮಸ್ಕ ಮತ್ತು ಇರಾನಿ ಟೀಯಲ್ಲಿ ಇಲಾಯ್ಚಿ ಮತ್ತು ಶುಂಠಿ ಹಾಕಿರ್ತೀವಿ. ಮತ್ತು ಇದು ನಾರ್ಮಲ್ ಮಸ್ಕ ಅಂದರೆ ಬಟರ್ ಮತ್ತು ಕಂಡೆನ್ಸ್ ಮಿಲ್ಕ್ ಜೊತೆ ಬ್ಲೆಂಡ್ ಮಾಡಿ ಹಾಕೋದು. ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ, ಇವಾಗ ಟ್ರೆಂಡಿಂಗ್ ಕೂಡ. ಓಕೆ, ಸ್ಪೆಷಲ್ ಆಗಿರುವಂಥ ಜನರ ಮುಂದೆ ಇಡ್ತಾ ಇದ್ದೀರಾ. ನೀವೇನು ಬ್ಯಾಕ್ಗ್ರೌಂಡ್ ಏನು ಅಂತ? ನಾನು ಕಲ್ನರಿ ಬ್ಯಾಕ್ಗ್ರೌಂಡ್, ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್. ಆದರೆ ಕಲ್ನರಿ ಸ್ವಲ್ಪ ಡಿಫ್ರೆಂಟ್, ಅಂದರೆ ಖಾಲಿ ಫುಡ್ ರಿಲೇಟೆಡ್ ಮಾತ್ರ ಕಲಿಸೋದು ನಾನು. ಸೊ ಅದು ಮಾಡಿ ಮತ್ತು US ಮತ್ತು US ಇಂಡಿಯಾ ಬಂದು ಅಂದರೆ ಹಿಂಗೆ ಚಿಕ್ಕ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಇವಾಗಲೂ. ತೊಂದರೆ ಇಲ್ಲ, ನನಗೆ ಎಕ್ಸ್ಪರಿಮೆಂಟ್ ಮಾಡೋಕ್ಕಾಗ್ತಾಯಿದೆ. ಅಂದರೆ ಜನರು ಬಂದು ಇಷ್ಟ ಆಗ್ತಾಯಿದೆ, ಏನೋ ಯುನೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ಲಿ ಬಂದು ಮಕ್ಕಳೆಲ್ಲ ಬಂದರೆ ಬರ್ಗರ್ಗೆ ಹೋಗ್ತಾರೆ. ಯಾರಾದರೂ ಒಂದು ಟೀನೇಜರ್ಸ್ ದೊಡ್ಡದಾಗಿದ್ದರೆ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ ನೋಡಿದವರು ಬಂದು ಬನ್ ಮಸ್ಕ ಟ್ರೈ ಮಾಡ್ತಾರೆ. ನಮ್ಮ ಪುತ್ತೂರಿನಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದಾ, ಇಲ್ಲ ಇದಕ್ಕಿಂತ ಮುಂಚೆ ಹಾಕಿದ್ದೀರಾ ಅಥವಾ ಬೇರೆ ಕಡೆಗಳೆಲ್ಲ ಹಾಕ್ತಾ ಇರ್ತೀರಾ? ಪುತ್ತೂರಲ್ಲಿ ಫುಡ್ ಫೆಸ್ಟಿಗೆ ಹಾಕಿದ್ದೆ, ಸೆಕೆಂಡ್ ಸೀಸನ್. ಆವಾಗ ಅಕೇಶನ್ ಪೊಟೆಟೊ ಮತ್ತು ಒಂದು ಪ್ಯಾಷನ್ ಫ್ರೂಟ್ ಡ್ರಿಂಕ್ ಮಾಕ್ಟೇಲ್ ಮಾಡಿದ್ದೆ. ಸೊ ಆವಾಗನೂ ರೆಸ್ಪಾನ್ಸ್ ಚೆನ್ನಾಗಿತ್ತು, ಅಂದರೆ ಕೇಳಿದರು ನಿಮ್ಮದು ಔಟ್ಲೆಟ್ ಇದೆಯಾ ಅಂತ. ಸೊ ಚೆನ್ನಾಗಿತ್ತು. ನಂದು ಅಮ್ಮ ನಿಂತಿದ್ರು, ಅಂದರೆ ಅವರೇ ಇನ್ವೆಸ್ಟ್ ಮಾಡಿದ್ದು ಇದಕ್ಕೆ. ಸೊ ಮಾಡೋಣ ಅಂತ. ಮನೆಯಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಹೆಲ್ಪ್ ಮಾಡಿದ್ಯಾ? ಎಲ್ಲರೂ ಮಾಡಿದ್ದಾರೆ, ಮನೆಯವರು ಎಲ್ಲರೂ ಮಾಡಿದ್ದಾರೆ. ನಮ್ಮದು ಫ್ರೆಂಡ್ ಕೂಡ ಮಾಡಿದ್ದಾರೆ, ಮತ್ತು ಅಮ್ಮ ಕೂಡ ಎಲ್ಲರೂ ಮಾಡಿದ್ದಾರೆ. ಓಕೆ, ಇಲ್ಲಿಗೆ ಬಂದರೆ ಜನರಿಗೆ ಇದನ್ನು ಟೇಸ್ಟ್ ಮಾಡೋದಕ್ಕೆ ಸಿಗುತ್ತೆ. ಅಲ್ಲಿ ಓದಿತ್ತೆ ಭಾರಿ ಎಡ್ಡೆ ಇತ್ತಂದ್ರೆ ಇಂಕ ನೆಕ್ಸ್ಟ್ ಬೋರ್ಡು ಅಂತ ಹೇಳೋರಿಗೆ ಹೆಂಗೆ ಅಂತ. ಸೊ ನಂದು ನಂಬರ್ಗೆ ಕಾಲ್ ಮಾಡ್ಬೋದು. ಮತ್ತು ಅವ್ರಿಗೆ ಯಾವುದಾದ್ರು ಚಿಕ್ಕ ಪಾರ್ಟಿ, ಬರ್ಡೇ ಪಾರ್ಟೀಸ್, ಕೇಟ್ರಿಂಗ್ಸ್ ಎಲ್ಲ ಇದ್ದರೆ 100 ಪೀಪಲ್ 200 ಪೀಪಲ್ ಅವ್ರಿಗೆ ಇಂಥದ್ದೇ ಡಿಶಸ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಂಬರ್ ನಂದು 7892588479. ತಂದೆ ಮಾತಾಡಿಸ್ಬೇಕು ಅವ್ರ ಹತ್ರ ಕೂಡ. ಸರಿ, ನಾ ಪುದರ್ ಸುಧೀರ್ ಉಂಟದು. ಸುಧೀರ್, ಓಕೆ ಸರ್. ಮಗೆ ಒಂದು ಬಿಸ್ನೆಸ್ ಶುರು ಮಂತಿಲ್ಲ ಮಂತಿದ್ದೀರಿ ದಾದ ಮಂತಾರೆ ಎಡ್ಡೆ ಡೈಟ್ ಒಂಚೂರು ಇಂಪ್ರೂವ್ ಆವಡು ಈರ ಸಪೋರ್ಟ್ ಎಂಚಿದ್ದಲ್ಲ ಸರ್? ಮಲ್ಪ ಸಪೋರ್ಟ್ ಮಲ್ಪೆ ಇರಿಗೆ ಹೋಗಿ ಇಷ್ಟ ಮಗೆ ಮಂತಿನ ಫುಡ್ ಇಷ್ಟ ಆಪುಂಡಪ್ಪ ಮಾತಲ್ಲ ಇಷ್ಟ ಆಪುಂಡು ತೊಂದರೆ ಟೇಸ್ಟ್ ಮಂತಾರೆ ಡಿಫ್ರೆಂಟ್ ಆದ ಡಿಫ್ರೆಂಟ್ ಟೇಸ್ಟ್ ಉಂಟು ಒಂಚೂರು ಬಾಕಿದೇ ಹಿಡ್ದಲ್ಲ ನಮ್ಮ ಇಲ್ಲಲ್ಲಿ ಮಲ್ಪನೆ ಹಿಡ್ದಲ್ಲ ಎಡ್ಡೆ ಉಂಟು. ಆ ಬಾಕಿದ ಹಿಡಿದು ಮಲ್ಪನೆ ಹಿಡ್ದಲ್ಲ ಒಂದು ಎಡ್ಡೆ ಉಂಟು ಒಂದು ಇಲ್ಲಲ್ದು. ಓಕೆ ಸರ್, ಥ್ಯಾಂಕ್ ಯು. ಎಸ್, ನಮಗೆ ಕೂಡ ಇರಾನ್ ಟೀ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ. ಸ್ವಲ್ಪ ಸ್ಪೆಷಲ್ ಆಗಿದೆ. ಊರಿನಲ್ಲಿರುವಂಥ ಮಾಮೂಲಿ ಟೀಯನ್ನು ಡೈಲಿ ಟೇಸ್ಟ್ ಮಾಡ್ತೀವಿ, ಬಟ್ ಇದು ಹೆಂಗಿದೆ ಅಂತ ನೋಡೋಣ. ಚೆನ್ನಾಗಿದೆ. ಅವರು ಹೇಳಿದರು ಏಲಕ್ಕಿ ಎಲ್ಲ ಹಾಕ್ತೀವಿ ಅಂತ ಹೇಳಿ.
ಆ ಎಲ್ಲ ಫ್ಲೇವರು ಸಿಗುತ್ತೆ ನಿಮಗೆ ಕುಡಿತಾ ಇರಬೇಕಾದ್ರೆ. ಹಾಗಾಗಿ ಇರಾನ್ ಟೀ ಟೇಸ್ಟ್ ಮಾಡಬೇಕು, ಬನ್ ಮಸ್ಕ ತಿನ್ನಬೇಕು ಅಂತ ಹೇಳಿದರೆ ಬನ್ ಮಸ್ಕ ಮತ್ತು ಇರಾನ್ ಟೀ ಪರ್ಫೆಕ್ಟ್ ಚಾಯ್ಸ್ ಆಗಿರ್ಬೋದು. ಹಾಗಾಗಿ ಅದನ್ನು ಇಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಇದನ್ನು ಟೇಸ್ಟ್ ಮಾಡಬೇಕು ಅಂತ ಹೇಳಿದರೆ ಪುತ್ತೂರು ಕಂಬಳಕ್ಕೆ ಬರಬೇಕು. ಕಂಬಳಕ್ಕೆ ಬಂದ್ರಿ ಅಂತ ಹೇಳಿದರೆ ಫುಡ್ ಸ್ಟಾಲ್ನಲ್ಲಿ ಒಂದು ರೌಂಡ್ ಹಾಕ್ತೀರಾ. ಆ ಹೊತ್ತಿಗೆ ಈ ಸ್ಟಾಲ್ಗೆ ಬಂದ್ರಿ ಅಂತ ಹೇಳಿದರೆ ಡಿಫ್ರೆಂಟ್ ಆಗಿರುವಂಥ ಫುಡ್ಡನ್ನು ನೀವು ಟೇಸ್ಟ್ ಮಾಡ್ಬೋದಾಗಿದೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಪುಟ್ಟದಾಗಿ ಪಾರ್ಟಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ನೀವು ಆರ್ಡ್ರನ್ನು ಕೊಟ್ಟರೆ ಕೂಡ ಇವರು ನಿಮಗೆ ಬೇಕಾಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನಿಮ್ಮ ಬಾಯಿಯ ಸ್ವಾದವನ್ನು ಹೆಚ್ಚು ಮಾಡುವಂತಹ ಫುಡ್ಡನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ, ಡಿಫ್ರೆಂಟ್ ಆಗಿರುವಂಥ ಫುಡ್ಡನ್ನು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.